ತರ್ಪಣದ ಸೇವೆ ಅಂಚಿನ ಸೇವಾರಂಭಗಳಿಗೆ ಸಮಸ್ತ ಲೋಕದ ಗುಂಪು ಕರ್ಪಣ ದೀಪನ ಬೆಳಗುವಿಸುವ ನಮಗೆ ಆದಿಶಕ್ತಿ ಚಾಮುಂಡೇಶ್ವರಿ ಸದಾ ಅನುಗ್ರಹ ನಮ್ಮ ಗೊತ್ತಾವನಂಚಿತನ ದೀಪ ಕೆಂಚ ಪ್ರಜ್ವಲನೆ ಅಪ್ಪನ ಅಂಚನೆ ಈ ಕ್ಷೇತ್ರ ಸನ್ನಿಧಾನಗೆ ಗಮನ ಆಗಪ್ಪನ ಆಪನಂಚಿತನ ಮಾತ ಭಕ್ತಿರಿ ಭೈರವನ ಸಾನ್ನಿಧ್ಯದ ದಾನೆ ಮಾತ ಸಂಕಲ್ಪನೆ ತರ್ಪಣದ ಸೇವೆ ಪಂಡದ ಬಲಿ ಕೊರಿಯರ ದಾನೆ ಮಾತ ಸಾನ್ನಿಧ್ಯ ಸಮರ್ಪಣೆ ಮಲ್ಪಣಂಚಿತನ ಸೇವೆನ ಪದ ವೈದ್ಯರ ಅಂಚಿತ್ತಿನ ಸೇವೆನ ತರ್ಪಣದ ಸೇವೆನ ದೇವತಾ ಸಾನ್ನಿಧ್ಯ ಅರ್ಪಣೆ ಮಲ್ಪನಲ್ಪ ನಮ್ಮ ದೀಪನ ಪ್ರಜ್ವಲನೆ ಮಲ್ಪದ ಕಾರ್ಯಾರಂಭ ಮಲ್ಪನಲ್ಪ ದೇವಿನ ಸದಾನುಗ್ರಹ ಮಲ್ಪಡೆ ಪಡೆದು ನಮ್ಮ ಮಲ್ಪಂಚಿತ್ತಿನ ಭಕ್ತಿದ ಪ್ರಾರ್ಥನೆ ಆದಿಶಕ್ತಿ ಚಾಮುಂಡೇಶ್ವರಿ ನಮಃ ಭೀಷ್ಟ ಪ್ರಾರ್ಥನಂ ಸಮರ್ಪಯಾಮಿ. ಶ್ರೀ ಆದಿಶಕ್ತಿ ಜಾತ್ರಾ ಮಹೋತ್ಸವ
ಅವತಾರ ಪ್ರಾರ್ಥನೆ ಮಾಡ್ತೀವಿ. ಈ ಸಾನ್ನಿಧ್ಯ ರೂಪಗಿನ ಕೊಡ್ತಿರತಕ್ಕಂಥ ಸರ್ವ ಕಷ್ಟ ನಿವಾರಣೆ ಮಾಡ್ತೀವಿ. ಇನಿ ನನದ ಹೊರಪಿನ ಈ ಕಾಲಕಟ್ಟಿದ ಸೇವೆದ ರೂಪ ಈ ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಆದ ಇಲ್ಲ ಇನ್ನು ಆ ಪ್ರತಿಷ್ಠಾಪನೆ ಆ ಕಾಲಭೈವ ನರಪಾದಕರಿಗೆ ಪ್ರಾರ್ಥನೆ. ಇಷ್ಟ ಪ್ರಕಾರ ಪ್ರಾರ್ಥನೆ ಜೀವಾವಧಿ ಸಮರ್ಪಣೆ ನಂತರ ಕಷ್ಟ ಮಂತಿಗೆ ನಡಪುನ ಈ ಜೀರ್ಣೋದ್ಧಾರ ಕಾರ್ಯನು ತಿರುಪತಿಗಳ ಪ್ರತಿ ವರ್ಷ ಪುನಃ ಪ್ರತಿಷ್ಠಾಪನೆ ಆದ ಕ್ಷೇತ್ರ ಬೆಳಗಿನವಾಗಿ ಮಂತ್ರಗಳಿಗೆ ನರಪಾದಕರು